ನಮ್ಮ ಹಿರಿಯರು ಸಮಾಜಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದು ರಂಗಭೂಮಿ, ಚಿತ್ರಕಲೆ, ಯಕ್ಷಗಾನ ಮುಂತಾದ ಹಲವಾರು ಕ್ಷೇತ್ರದಲ್ಲಿ ಅಪಾರ ಜ್ಞಾನವನ್ನ ಹೊಂದಿದ್ದ ಡಾಕ್ಟರ್ ಶಿವರಾಮ ಕಾರಂತರು ಇತಿಹಾಸ ನಿರ್ಮಿಸಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ, ಒಳನಾಡು ಮತ್ತು ಸಾರಿಗೆ ಸಚಿವ ಅಂಗಾರ ಹೇಳಿದರು. ಪರ್ಲಡ್ಕ ಡಾಕ್ಟರ್ ಶಿವರಾಮ್ ಕಾರಂತ ಬಾಲವನದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರ 120ನೇ ಜನ್ಮದಿನಾಚರಣೆ, ಬಾಲವನ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅವರ ಬರಹದ ಮನೆಯನ್ನು ಕೂಡ ನಾವು ವೀಕ್ಷಣೆ ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕೃತಿಯ ಒಂದು ಸೌಂದರ್ಯ ಏನಿದೆ, ಈ ಸುಳ್ಯ ಪುತ್ತೂರು ತಾಲೂಕಿನ ನಗರದಲ್ಲಿ ಕಂಡಿರುವಂಥದ್ದು ನನಗೆ ತುಂಬ ಸಂತೋಷ ಆಗಿದೆ. ಅದಕ್ಕಾಗಿ ನಾನು ಇಷ್ಟೇ ಹೇಳುವಂಥದ್ದು, ನಮ್ಮ ಹಿರಿಯರು ಆ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೊಟ್ಟಂಥ ಕೊಡುಗೆಯನ್ನು ನಾವು ಉಳಿಸಿಕೊಳ್ಳುವಂಥದ್ದು ಭಾರಿ ಪ್ರಮುಖವಾಗಿರತಕ್ಕಂಥದ್ದು. ಅದಕ್ಕಾಗಿ ಕಾರಂತರ ಇತಿಹಾಸವನ್ನು ನಾವು ಕೇಳಿದರೆ ಅನೇಕ ರೀತಿಯ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಆ ಮಾಡಿರ್ತಕ್ಕಂಥ ಸೃಷ್ಟಿಯ ವಿಚಾರವನ್ನು ನಾವು ಉಳಿಸಿಕೊಳ್ಳಬೇಕಾದ್ರೆ, ಮುಂದಿನ ಪೀಳಿಗೆಗೆ ಅದನ್ನು ಕೊಡಬೇಕಾದ್ರೆ ನಾವು ಅದನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡುವಂಥ ಒಂದು ಅವಶ್ಯಕತೆ ಇದೆ. ಅದಕ್ಕಾಗಿ ಇಷ್ಟೇ ಹೇಳುವಂಥದ್ದು, ಇವತ್ತು ಕಾರಂತರು ಸಾಹಿತ್ಯ ಕ್ಷೇತ್ರ ಇರ್ಬೋದು, ರಂಗಭೂಮಿ ಕ್ಷೇತ್ರ ಇರ್ಬೋದು, ಚಲನಚಿತ್ರ ಇರ್ಬೋದು, ವಿಜ್ಞಾನ ಇರ್ಬೋದು, ಚಿತ್ರಕಲೆ ಇರ್ಬೋದು. ಕಾರ್ಯಕ್ರಮದ ಮೊದಲು ಸಚಿವ ಅಂಗಾರ ಅವರು ಬರಹದ ಮನೆಯನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಸಾಧಕರಿಗೆ ಸಾಧನೆ ಗುರಿಯಾಗಿದ್ದು ಪ್ರಶಸ್ತಿ ನಗಣ್ಯ. ಕನ್ನಡ ಸಾರಸ್ವತ ಲೋಕಕ್ಕೆ ಕೆಪಿ ರಾವ್ ಅವರ ಕೊಡುಗೆ ಅಪಾರವಾಗಿದ್ದು ಡಾಕ್ಟರ್ ಶಿವರಾಮ್ ಕಾರಂತರ ಗುಣವನ್ನ ಹೊಂದಿದ್ದಾರೆ. ಅವರಿಗೆ ಡಾಕ್ಟರ್ ಶಿವರಾಮ್ ಕಾರಂತರ ಬಾಲವನ ಪ್ರಶಸ್ತಿ ನೀಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಮುಂದಿನ ದಿನಗಳಲ್ಲಿ ಶಿವರಾಮ್ ಕಾರಂತರ ಭಾವನೆಗೆ ಪೂರಕವಾಗಿ ಬಾಲವನವನ್ನ ಅಭಿವೃದ್ಧಿಪಡಿಸಲಾಗುವುದೆಂದು ಹೇಳಿದರು. ಇಡೀ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಆ ತಕ್ಕಂತ ಅನುಭವವನ್ನು ಉದ್ಘಾಟನೆ ಮಾಡಿ ಬಂದಿದ್ದೀವಿ. ಅವತ್ತಿನ ಲವಲವಿಕೆಯನ್ನು ನೋಡುವಾಗ ಹುಚ್ಚು ಮನಸ್ಸಿನ 10 ಮುಖಗಳು ಅಂತೇಳಿ ಅವರನ್ನು ಅವರ ಆ ಕಾವ್ಯವನ್ನು ಕಂಡಾಗ ಬಹುಶಃ ಇವತ್ತು ನನಗೆ ಕಾಣ್ತದೆ ಅದು 100ಕ್ಕೆ 100 ಸತ್ಯ ಅಂತೇಳಿ. ಸಾಧಕನಿಗೆ ಸಾಧನೆ ಗುರಿಯಂತೆ, ಪ್ರಶಂಸೆಗಳಿಗೂ ಅವರಿಗೆ ನಗಣ್ಯ. ಆ ಇಬ್ಬರಿಗೂ ಅದು ಅನ್ವಯ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸಾಧನೆ ಮಾಡಿದ್ರೆ ನಮ್ಮ ಗುರಿ ಅಂತೇಳಿ ಜೀವನ ಪರ್ಯಂತ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಇಬ್ಬರು ಸಾಧಕರು. ಅಂತ ಸಾಧಕರನ್ನು ಇವತ್ತು ಸಮಾಜ ಗುರುತಿಸಿ ಮತ್ತೊಮ್ಮೆ ಯುವ ಪೀಳಿಗೆ ಈ ಸಾಧಕರ ಸಾಧನೆಯನ್ನು ತಾವು ಮೈಗೂಡಿಸಿಕೊಂಡು ಈ ಸಮಾಜವನ್ನು ಮುನ್ನಡೆಸಬೇಕೆನ್ನುವಂತ ಸಂದೇಶ ಇವತ್ತು ಕಾರ್ಯಕ್ರಮ ಸಣ್ಣದಾಗಿ ಸೀಮಿತವ ಜನರಿಗೆ ಇದು ಆಗಿರಬಹುದು. ಈ ಸಂದರ್ಭದಲ್ಲಿ ಬಾಲವನ ಆಡಳಿತಾಧಿಕಾರಿ ಡಾಕ್ಟರ್ ಸುಂದರ್ ಕೇನಾಜೆ ಸಂಪಾದಕತ್ವದ ಬಾಲವನದಲ್ಲಿ ಭಾರ್ಗವ ಕೃತಿಯನ್ನ ಬಿಡುಗಡೆ ಮಾಡಲಾಯಿತು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಂಗಳೂರಿನ ಯುವ ಕಲಾವಿದ ಸದ್ಗುಣ ಐತಾಳ್ ಮತ್ತು ಬಳಗದವರಿಂದ ಮೆಂಡೋಲಿನ್ ವಾದನ ನಡೆಯಿತು. ವೇದಿಕೆಯಲ್ಲಿ ಸಹಾಯಕ ಆಯುಕ್ತ ಡಾಕ್ಟರ್ ಯತೀಶ್ ಉಳ್ಳಾಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜೇಶ್ ಜಿ, ಡಾಕ್ಟರ್ ಶಿವರಾಮ್ ಕಾರಂತರ ಕುರಿತು ವಿಶೇಷ ಉಪನ್ಯಾಸ ನೀಡಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಉಪನ್ಯಾಸಕ ಡಾಕ್ಟರ್ ನರಸಿಂಹಮೂರ್ತಿ, ನಗರಸಭೆಯ ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ನಗರಸಭೆಯ ಪೌರಾಯುಕ್ತ ಮಧು ಎಸ್ ಮನೋಹರ್ ಉಪಸ್ಥಿತರಿದ್ದರು. ಅನೀಶ್, B4 ನ್ಯೂಸ್, ಪುತ್ತೂರು. B. Devdas Ganapati Pai Enterprises, one-stop shop for all your interior needs like plywood, laminates, veneers, doors,
modular kitchen and wardrobe. Our specialities: we have more than 500 full sheet laminate display and 200 veneer full sheet display. Also have widest range of cabinet handle, main door handles and locks. Glass shutter for kitchen, pantry, lift ups and magic corner. Wardrobe and wardrobe accessories. Visit today. B. Devdas Ganapati Pai Enterprises near New Chitra Talkies, Dongarakeri, Mangaluru. Mobile 9886 725 347 or 9945 043 788.